ನಗರದ ಸಾರ್ವಜನಿಕ ಪ್ರದೇಶಗಳ ಗೋಡೆಗಳಲ್ಲಿ ಸುಂದರ ಕಲಾ ಚಿತ್ರಗಳು ಅಲ್ಲಲ್ಲಿ ಕಾಣಲು ಸಿಗುತ್ತಿವೆ. ಇದೀಗ ತುಳು ಸಂಸ್ಕೃತಿಯ ಅನಾವರಣ ಮಾಡುವ ಪ್ರಯತ್ನವೊಂದು ಮಂಗಳೂರು ನಗರದಲ್ಲಿ ನಡೆದಿದೆ. ಜೈ ತುಳುನಾಡು ಸಂಘಟನೆ ಹಾಗೂ ಇಂಡಿಯನ್ ರೂಟ್ಸ್ ಫೌಂಡೇಶನ್ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಂಗಳೂರಿನ ಬಲ್ಮಠದಲ್ಲಿರುವ ಮಹಿಳಾ ಕಾಲೇಜಿನ ಗೋಡೆಯ ಆವರಣದಲ್ಲಿ ತುಳು ಸಂಸ್ಕೃತಿಯನ್ನ ಪರಿಚಯಿಸುವ ಗೋಡೆ ಚಿತ್ರಗಳನ್ನು ರಚನೆ ಮಾಡಲಾಗಿದೆ. ಸುಮಾರು 10ರಷ್ಟು ಚಿತ್ರಗಾರರು, 20ರಷ್ಟು ಮಂದಿಯ ಸಹಕಾರಿ ತಂಡ ಚಿತ್ರರಚನಾ ಕಾರ್ಯದಲ್ಲಿ ತೊಡಗಿದ್ರು. ಹುಲಿವೇಷ, ಯಕ್ಷಗಾನ ವೇಷ, ಆಟಿಕಳಂಜ ವೇಷ, ಕಂಬಳ, ವೀರರಾಣಿ ಹಬ್ಬಕ್ಕ, ಮೀನು ಮಾರಾಟದ ಮಹಿಳೆ, ತುಳುಲಿಪಿ ಮೊದಲಾದ ಚಿತ್ರಗಳು ಗೋಡೆಗಳಲ್ಲಿ ರಾರಾಜಿಸುತ್ತಿವೆ. ತುಳುನಾಡಿಗೆ ಸಾಕಷ್ಟು ಮಂದಿ ಹೊರ ಜಿಲ್ಲೆ, ಹೊರ ರಾಜ್ಯ, ಹೊರ ದೇಶಗಳಿಂದ ಬರುತ್ತಾರೆ. ಇವರಿಗೆ ತುಳು ಸಂಸ್ಕೃತಿಯ ಪರಿಚಯವಾಗಬೇಕು ಎಂಬ ಸದುದ್ದೇಶದಿಂದ ಆಸಕ್ತ ಯುವಕರ ತಂಡ ಈ ಕಾರ್ಯವನ್ನ ಮಾಡುತ್ತಿದೆ. ಜೊತೆಗೆ ತುಳುನಾಡನ್ನ ಸುಂದರವಾಗಿರಿಸಬೇಕು, ತುಳುನಾಡು ಸುಂದರವಾಗಿ ಕಾಣಬೇಕು ಎಂಬ ನಿಟ್ಟಿನಲ್ಲಿ ಜನಜಾಗೃತಿಯ ಗೋಡೆ ಚಿತ್ರ ಬರಹ ಅಭಿಯಾನವನ್ನ ಈ ಮೂಲಕ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ತುಳು ಭಾಷಿಗರಿರುವ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಾದ್ಯಂತ ಈ ಕಾರ್ಯಯೋಜನೆಯನ್ನ ಅನುಷ್ಠಾನಗೊಳಿಸುವ ಯೋಜನೆ ಈ ತಂಡಕ್ಕಿದೆಯಂತೆ.